ಕ್ಷೇತ್ರದಲ್ಲಿ ಎರಡನೇ ಯಜಮಾನಿಯಾಗಿ ಅವೇತೋ ದೇವಸ್ಥಾನಗಳ ಉಳಿಚಲಿಗೆ ಸಹಕಾರ ಕೊಡ್ತಿದ್ದಾರೆ. ರಾಜಕೀಯ ರಂಗದ ಬರುತ್ತದೆ ಸಮಾಜ ಸೇವೆ ಮತ್ತೊಂದು ಬರ್ತಿನ ನಮ್ಮ ಪ್ರೀತಿದ ಉದಯ್ ಕುಮಾರ್ ಶೆಟ್ಟರಿಗೆ ಚಿಂತನ ಮಂಥನ ಕಾರ್ಯಕ್ರಮ ಎಲ್ಲಿ ಅನ್ನೋದಕ್ಕೆ ಒಂದನೇಲು ಅಭಿನಂದನೆ ನೀಡುತ್ತಾರೆ. ಶಿಕ್ಷಕರೇ ದೇವರ ಕಚೇರಿ ಮಕ್ಕಳಿಗೆ ಕೊಟ್ಟರು ತಮ್ಮ ನಿವೃತ್ತಿ ಜೀವನ ಧನಾತ್ಮಕಮಯವಾದ ಇಪ್ಪತ್ತಂತಹ ದೊಡ್ಡರು ವಿಶೇಷವಾದ ಅಭಿನಂದನೆ ಸಲ್ಲಿಸೋದಿಲ್ಲ. ವಂದನೆಗಳು ಟೀಚರ್ ಅಂಜನೆ ವಂದನೆ ಎಂಬುದೇ ಅಲ್ಪ ಪ್ರಮುಖರ ಪಿಲ್ಲರ್ ವಂದನೆಗಳು ಅಭಿನಂದನೆಗಳು ಸೇರಿದ ಮಾತನ್ನು ನಮಸ್ಕರಿಸುವುದು ನಮ್ಮ ನಮ್ಮಿನ ದೈವ ದೇವರಿಗೆ ಮನಸಾರದೊಂದು ಮೂಲ ಸೇರಿದ ಮಾತಾ ಬ್ರಹ್ಮ ಮುಗರ್ಗಳ ದೇವರಿಂದ ನಮ್ಮೊಂದು ಬತ್ತಿನ ಮಾತಾ ಒಂಜಿ ಸಮುದಾಯದ ಬಂಧುಲೆ ಮಸ್ತ್ ಸಂತೋಷ ಪ್ರಮುಖವಾದ ಅಂಬೇಡ್ಕರ್ವಾದ ಇದರ ಆದ ಒಂದು ಚಿಂತನೆ ಅವೇನು ಎದುರ್ತೀವಿ ಒಂದು ಸಮಾಜದ ಮಾತೆಲ್ಲ ಒಟ್ಟುಕೊಡ್ದು ಸಮಾಜದ ದಾದ ಅಂಗುಡು ಇದೇ ನಮ್ಮ ವೈಟ್ ಪಿರೋಲ್ಲ ದಾದವುಲ್ಲ ನಮ್ಮ ಊರಿನ ಪಂಪುರ ಎಡ್ಡೆ ಒಂದು ಚಿಂತನೆ ಪಂಪುರ ಭಾರಿ ಮುಖ್ಯವಾದ ಕಾರ್ಯಕ್ರಮ ಈಗ ಮಾಡುವುದರ ಪಂಡ್ರೆ ಮಸ್ತ್ ಸಂತೋಷ ಪಡ್ಬೇಕು. ಒಂದು ಏಪನ ಅವಾರ್ಡ್ ಪಂಪುರ ಎಲ್ಲ ಯೋಚನೆ ಆಡಲ್ಲ ತಡಾಡಲ್ಲ ಇನ್ನೇ ಆಡ ಪಂಪುರ ಸಂತೋಷ ಪರೋಡ್ಗೆ ಏಪಲ ಊರ ಗತಿಸಿ ಪೋಯಿನ ಕ್ರಮ ಎಲ್ಲರ ಬಲ್ಲಿಗೆ ಆದು ಪೋಯಿನ ಆದು ಬೋದಾಡು ಐತ ಬಗ್ಗೆ ಮಸ್ತ್ ಚಿಂತೆ ಮತ್ತು ನಾನು ಅಲ್ಪರೇಜ್ ಐತ ಎಡ್ಡೆ ಚಿಂತನೆ ಅವರು ಅಳವಡಿಸೋರು ಜೀವನ ತಪ್ಪು ಮಾಡ್ತಾರೆ ಸರಿ ಓದ್ಬೋದು ಆಡ ದುಮ್ಮಿಗೆ ಹೆಚ್ಚ ಪೋಡು ಪಂಪುರ ಬಾರಿ ಬಲ್ಲ ಹೋಗಿ ಕಾರ್ಯಕ್ರಮ ಮಸ್ತ್ ಅಗತ್ಯದ ಕಾರ್ಯಕ್ರಮ ಅವರ ಇದರ ಸಮುದಾಯದ ಒಂದು ಮಸ್ತ್ ಅಗತ್ಯ ಒಂದು ಯಾರು ಪಂಪೆ ದೇಪಂಡ ಇದು ಸರ್ಕಾರ ಚಿಂತನೆ ಮಾಡ್ತದಲ್ಲ ಇದರ ಏನಾದ್ರು ದಾನಿ ಎದುರು ಬರ್ತದೆ ಏನು ಸಹಾಯ ಮಾಡ್ತದಲ್ಲ ಇದರ ಎದುರು ಬರ್ತ ಪಂಡೆ ಇರಲ್ಲ ಅವರ ಅಳವಡಿಸೋರು ನಮ್ಮ ಹೆಚ್ಚ ಪಂಪರು ಎಡ್ಡೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ. ಆ ಒಂದು ಎಡ್ಡೆ ಒಂದು ಸಭೆ ಮಾತಾ ಸಮಾಜದ ಪ್ರಮುಖರ ಎದುರುಕೊಳ್ಳಾದ ಐಟ್ಲ ಮಸ್ತ್ ಜನ ಜೋಗ್ಲಿಯಲ್ಲಿ ಸಭೆ ಅಪ್ಪೆಂಡು ಮಸ್ತ್ ಒಯ್ದಿದೆ ಓರ್ ಅಪ್ಪೆಂಡು ಜಾಸ್ತಿ ಜನ ಸೇರ್ಬೇಕ ಆ ಕಾರ್ಯಕ್ರಮ ಏಪಲ ಸಕ್ಸಸ್ ಆಗೋದು ಬರ್ತಾವ. ನಮ್ಮ ಸಮಾಜ ತುತ್ತುವ ಹಿಂದೂ ಸಮಾಜ ಇದು ನಮ್ಮ ತುಳು ಸಮಾಜ ತುತ್ತುವ ಅಂತ ವಿಷಯ ಓರ್ ಅಪ್ಪೆಂಡ ಶಕ್ತಿ ಉಂಟು ಏಪಲ ಸಮುದಾಯ ಎಡ್ಡೆ ಎದುರು ಹೋಗ್ಬಿಡು ಆ ನಿಟ್ಟಿನ ಇದು ಮಾತಾ ಜನರ ಪುರುಷೋತ್ ಮಾತಾಡಿದ್ರೆ ಈ ಕಾರ್ಯಕ್ರಮ ಪಟ್ಟ ಕಿಂದೆ ಕೆಲಸ ಆಗ್ತದೆ. ಇದು ಸಂಘಟನೆ ಮಾತ್ರ ಸಂಕಷ್ಟ ಗೊತ್ತು ಆ ಸಂಘಟನೆ ಮಾಡ್ಕೊಂಡಾಗ ಆತ್ಮಲ್ಲ ಕೆಲಸ ಆಗುವಾಗ ನಮ್ಮ ಬೇಟವಾ ಕಾರ್ಯಕ್ರಮ ಪುರುಷೋತ್ ಮಾಡ್ತವಪ್ಪ ನಮ್ಮನೇ ಸಮುದಾಯದ ಕಾರ್ಯಕ್ರಮವನ್ನು ಕೆಲವು ಜನಕ್ಕೆ ಪುರುಷೋತ್ ಪೂಜಿ ಅಂಚಾರ ಬಲ್ಲಿ ಇಲ್ಲಿ ಮಾತೆಲ್ಲ ಒಟ್ಟು ಸೇರ್ತಾರೆ ಅದಾಗ ಒಂದು ನೇರ ಸಂಘಟನೆ ಮಾಡ್ಬೇಕು ಜವನೇರುವಂತ ಶಕ್ತಿ ಹೋರಾಟ ಆಗ್ಬಿಟ್ಟು ನಾವು ಆಗಲೆಲ್ಲ ಉಮೇದು ಮಾಡ್ಕೊಂಡು ತುಂಬುವುದರಿಂದ ಅವಶ್ಯಕತೆ ಉಂಟು ಮಾತ ಸಮುದಾಯದಲ್ಲ ಬೈದ್ಯರು ಪುರುಷೋತ್ ಬಂದ ಬೈದ್ಯರು ಬಂದ ಅವಶ್ಯಕತೆ ಉಂಟು ಅಂತ ಇಲ್ಲಿ ತುಂಬುವುದರ ಸಭೆ ಎಡ್ಡೆ ರೀತಿಯ ಮಾತೆಲ್ಲ ಒಟ್ಟಾಡ್ತಾರೆ ಬಂದ್ಕೊಂಡ ಕೇಂದ್ರ ಮಸ್ತ್ ಸಂತೋಷ ಬಂದಿಲ್ಲ. ಇനി ನಮ್ಮ ನಿಗಲು ವೈಟ್ ಪಿರವುದರ ಬಂಡ ಎಜುಕೇಶನ್ ಇದು ಮನುಷ್ಯನ ಮುಖ್ಯವಾದ ಬೋರ್ಡ್ ಬೇಡ ಎಜುಕೇಶನ್ ಆರೋಗ್ಯ ಬೋರ್ಡು ಆರೋಗ್ಯ ಮಸ್ತ್ ವಿಧಗಳ ಸರ್ಕಾರ ಮಸ್ತ್ ಸಹಾಯ ಮಾಡ್ಬೋದು ಇದರ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಮಾಟ ಕಟ್ಟಲೆ ಕೊಡ್ಬೇಡಿ ಆಡ ಎಜುಕೇಶನ್ ನಿಗಲು ನನ್ನೆಲ್ಲ ಪಿರವುದರ ಬಂದ ಅದೇ ಬಂಡ ನಿಗಲ ದಾನ ಬೋರ್ಡು ಓಲಲ್ಲಿ ಪಾಠಗಳ ಪಟ್ಟ ನಿಗಲು ಎದುರು ಬಂದು ಪಾಠಗಳ ರೆಡಿ ಇದ್ದಾರೆ ಆತ ಪಿರವುಡ ಅನ್ನೋದು ರಜ ಬಂಡ ನಮ್ಮ ಎದುರು ಹೋದರೆ ಗರ್ಜೆ ಮಾಡ್ಬಿಡುವಂತೆ ನಮಗೆ ದಾದ ತಿಕ್ಕೋಡು ಸಮಾಜ ದಾದ ಆವಡ ಮಾಡ್ಕೊಳ್ಳಿ ಈ ನಮ್ಮದ ಜೋಕುಲು ಎದುರು ಒಂದು ಪಾಠಗಳ ಪಿರೋದು ಓದಿಲ್ಲ ರಂಚಾವರ ಬಲ್ಲಿ ಐತೆ ದಾದ ಏರ್ಲೈಟ್ ಇಂಜಿನಿಯರ್ ಬಲ್ಲಿ ಸಮಾಜದ ಮಾತಾಡೋದಕ್ಕೆ ಏನಾದ್ರು ತೂಪೆ ಮಸ್ತ್ ಇನ್ಸ್ಟಿಟ್ಯೂಟ್ಸ್ ಇಲ್ಲ ನಮ್ಮ ರೆಡ್ಡಿ ಜಿಲ್ಲೆ ಮಸ್ತ್ ಪ್ರೈವೇಟ್ PUC ಕಾಲೇಜಸ್ ಶಾಲೆ ಮಾತಲ್ಲ ನಿಗಲತ್ತು ನಿಗಲ ಊರು ಇಪ್ಪರೆ ಐತೆ ನಿಗಲ ಎಷ್ಟು ಜೋಕು ಕಲ್ತೋದಿಲ್ಲ ತೆಂಗಲ್ಲಿ ನಿಗಲ ಅಲ್ಬೋದು ಎಲ್ಲ ಕಡೆ 2% ಜೋಕುಲ್ಲ ಇಪ್ಪಾಯಿದೆ ನಿಗಲ ಜೋಕು ಅನ್ಕೊಂಡ ಅವ್ರು ದಾದ ಕೆಲಸಕ್ಕೆ ಅಪ್ಪ ಬೇಗ ಮಾಡ್ಕೊಂಡು ಅಲ್ಬೋದು
ಇದನ್ನ ಶಾಲೆಯ ಸೇವೆ ಮಾಡ್ಬೋದು ನನ್ನ ಅವೇನು ಮಾಡ್ತದೆ ಇಪ್ಪರೆ ಅಥವಾ ಅವ್ರ ಸೇವೆ ಮಾಡ್ಬೇಡ ನಲ್ಲೇ ಜಾಗಲೇ ಪ್ರಾಯ ಆಗ್ತದೆ ಆಗಲಿ ಓದನ ಕೊಡ್ತಾರೆ ಓದನ ಆತಿಸಿ ದುಂಬು ನಿಗೆಲ್ಲ ಜೋಕುಗಳನ್ನ ಓದನ ಚಿಂತನೆ ಮಾಡ್ಕೊಡೋದ ಅವ್ರು ಸೇರಿಸಿದ್ರೆ ನಾವು ఇప్పుడు 2 ಲಕ್ಷ 3 ಲಕ್ಷ ಫೀಸ್ ఇప్పుడు 1 ವರ್ಷ ಆಗಿದೆ ಅವೇನು ಕಟ್ಟಲಿಕ್ಕೆ ಸಾಧ್ಯ ಐತಿ ಯಾರು ಅವೇನು ಮಾತಾಡಲ್ಲ ಪ್ರತಿಪಾದನೆ ಮಾಡ್ಬೋದು ನಮ್ಮಲ್ಲಿ 3 ವಿದ್ಯಾರ್ಥಿ ಐದಾಚಿ ಫೀಸ್ ಕಾಲೇಜ್ ಇಲ್ಲ ಈಗೆಲ್ಲ ಕಾಕಲಾಡೋಲ್ಲ ನಾಳೆ ಫೀಸ್ ಕಾಲೇಜ್ ಅವ್ರು ಕಲ್ಪನೆ ಸ್ವಲ್ಪ ಪರ್ಸೆಂಟ್ ಜೋಕು ಏರ್ಪಡ ನಮ್ಮನ್ನ ಊರ್ತಾಗಲಿ ಅಂತ ನಮ್ಮನ್ನ ಪೂರ ಜನಪ್ರಿಯ ಪಟ್ಟ ಕಂಪೌಂಡ್ ಸುತ್ತು ತಿರ್ಗಾರಲ್ಲ ಅವ್ರು ಅಡಿಗೆ ಅವ್ರ ಕಜ ಆಡ್ತಾರ ಮಾತ್ರ ಖಾಲಿ ನಿಗಮ ಸಮುದಾಯದಲ್ಲಿ ಮಾತಾಡ್ತಾರೆ ಏನ್ ಬಡತನ ರೇಖೆ ಡಲ್ಲ ಪಿರವುಲಿ ಅನ್ನೋ ಮಾತ ಸಮುದಾಯದಲ್ಲಿ ಅವೇ ಬೇರೆ ಮಾಡ್ಬಿಡಿ ಈಗ ಅಂಚಾರಲ್ಲಿ ಅಗಲೇಗಳ ಎಜುಕೇಶನ್ ಅವಕಾಶ ಕೊಡೋದು ನಮ್ಮನೆ ಕಲ್ಪನೆ ಜೋಗಲೆಗಳನ್ನು 25% ಜೋಗಲೆಗಳನ್ನು 25,000 ಫೀಸ್ ನಾವು ಒಂದು ಸೀಟ್ ತಿದ್ದುರಚನೆ ಕ್ರಮ ಅವರು ಐಕೋಸ್ಕರ ದುಂಬುದ ಮಲ್ಲ ರೀತಿಯ ಒಂದು ಚಳವಳಿಗೆ ಮಾಡ್ಕೊಡೋದು ನಿರ್ಧಾರ ಮಾಡಿದ್ರೆ ನಮ್ಮ 2 ಜಿಲ್ಲೆ ಸೇರೋದು ಲೆಕ್ಕ ಮಾತನಿಗೆಲ್ಲ ಸಹಾಯ ಮಾಡೋದು ಹೆಂಗಾಗ್ತದೆ ನಮಗೋಸ್ಕರ ಮಾತೆಗೋಸ್ಕರ ಬಡವರಿಗೋಸ್ಕರ ಇದು ಬಡವರ ಜೋಗಲೆ ಕಲ್ಪನೆ ಅವಕಾಶ ಕೊಟ್ಟರೆ ಇಲ್ಲ ಅವಕಾಶ ಇದ್ದವರು ಒಂದು ಫೀಸ್ 2,500 ಲಕ್ಷ ಫೀಸ್ ಕೊಡೋದು 7 ಜೋಗಲೆ ಹೋರಾಡ ಈಗೆಲ್ಲ ಬಾಲಲ್ಲಿ 80-85% ಮಾರ್ಕ್ಸ್ ಕೊಡು ಇತರ ಜೋಗನ ಐಕ್ಯ ಆಟ ಕೇಳಿದ್ರು ಅವರಿಗೆ ಅವಕಾಶ ಕೂಡ ಅಭಿನಂದನೆ ಮೂಲ ಒಂದು ಲೆವೆಲ್ ಹೋಗ್ತದೆ ಅವು ಬೋರ್ಡ್ಗಳನ್ನ ಈಗೆಲ್ಲ ನಾನು ಬೋರ್ಡ್ ಮಾಡ್ತಾರೆ ಮಂಡಲ ಮಾಡ್ತಾರೆ ವಿಷಯ ಬೋರ್ಡು ಈಗ ವಾ ವೇದಿಕೆ ಇಲ್ಲ ವಾ ವಿಷಯ ಇಲ್ಲ ಏಪಲ ಈಗ ಬಲ್ಲಿ ಈಗ ಮುಕ್ತವಾದ ಯಾರು ಏಪಲ ಆಯ್ತ ಬಗ್ಗೆ ಮಾರ್ಗದರ್ಶನ ಕೊರಪೇಜಿನ ಅವರ ಸಹಾಯ ಮಾಡ್ಪೆ ಈಗ ಸಮುದಾಯ ಒತ್ತಡು ಪ್ರತಿಯೊಂದು ಕೆಲಸ ಅಲ್ಲ ಪ್ರತಿ ಸಮಯ ಮತ್ತು ಮುಂದುವರೆದ ಪಾತ್ರವನ್ನು ಕೇವಲ ವೇದಿಕೆಗಿದ್ದ ಮೈಕದಲ್ಲಿ ಮಾಡ್ಪೂಜೆ ಹೆಂಗೊತ್ತು ಯಾರ ಸಾಮಾಜಿಕವಾದ ಇದನ್ನ ಏನ ರಾಜಕೀಯವಾದ ಎದುರು ಬಂದಾಗ ಇಡೀ ಕಾರ್ಕಳದ ಉಡುಪಿ ಜಿಲ್ಲೆಯಲ್ಲಿ ಕೈ ಬರ್ತದಿರ್ತ ಮಲ್ಲ ಸಮುದಾಯ ಹೋಗ್ಕೊಂಡು ನಿಗಮ ಸಮುದಾಯ ಬಂದಾಗ ಏಪಲ ಪೇರ್ಬೇಡ್ದಂತೆ ದೇವಣ್ಣವರಿಗೆ ಎಟ್ಟೆ ಭಾವನೆ ಉಂಟು ನಿಗಳ ಎಟ್ಟೆ ಭಕ್ತಿ ಉಂಟು ನಿಗಳ ಶ್ರದ್ಧೆ ಉಂಟು ಮಾತುಗಳು ಈ ಮನುಷ್ಯ ಈಗಿನ ಎಟ್ಟೆ ಗುಣ ಕೂಡ ಆ ಮಾತು ಗುಣ 2 ಉಂಟು ಮಣ್ಣ ಮುಗ ಸಮುದಾಯಗಳು ಉಂಟು ನಿಗಳ ಉಂಟು ಬಂದ್ರೆ ಏಪಲ ಪೇರ್ಬೇಡ್ದಂತೆ ನಿಗಳಲ್ಲಿ ಕೋಲ ಅನ್ನಲ್ಲ ದೈವಾರಾಧನೆ ಅನ್ನಲ್ಲ ಅಲ್ಪ ಆಡಂಬರ ಹೆಚ್ಚಿ ಅಲ್ಪ ಆಚರಣೆ ಉಂಟು ಬೇಟೆಗಾರ ಬರ್ತದೆ ಮಾತು ಆಡಂಬರ ಈ ಮಾತನ ದಾನ ಸೀಮಿತ ಆದ್ರೂ ಮಾಡ ದೊಡ್ಡಿದ್ದನಾಗಲಿಕ್ಕೆ ಇದನ್ನ ಮಾತು ಐಶ್ವರ್ಯಕ್ಕೆ ಸೀಮಿತ ಆದ ಸಮಾಜ ಅಂಚಾರದಲ್ಲಿ ಅವ ಆಚರಣೆ ಅವನು ಎಡ್ಡೆ ರೀತಿಯ ತುಂಬದ ದಾದ ಹಿರಿಯರ ಪಾಠ್ಯ ಪರಂಪರೆ ಉಂಟು ಅವುಗಳ ಮಾತ್ರ ಈ ಧಾರ್ಮಿಕ ಆಚರಣೆ ನಮ್ಮ ಖಾಲಿ ಸಂಸ್ಕೃತಿ ಸಂಸ್ಕಾರ ಧರ್ಮ ಹಿಂದುತ್ವ ಮಾತ್ರ ಖಾಲಿ ಭಾಷಣ ಸೀಮಿತವಾಗಿ ಬರುತ್ತೆ ನಮ್ಮ ಜೀವನದ ಆಚರಣೆಗಳು ಮತ್ತು ಅದು ಮಾತ್ರ ಓದಿಯಲು ಸಾಧ್ಯ ಉಂಟು ಅವು ಸಾಧ್ಯ ಕೂಡ ನಿಗಮ ಸಮುದಾಯದ ಎಟ್ಟದ ಉನ್ನತಿದ ಅವಕಾಶ ಉಂಟು ನೀವು ಎನ್ನಿಲ್ಲ ಅಂಬೇಡ್ಕರ್ಲ ಅವೇ ಒಂದು ಹಿಂದುಳಿದ ಸಮುದಾಯ ಬರ್ತಾರೆ ಇದು 100 ಡಾಕ್ಟರೇಟ್ಗೆ ತಂದು ವಿಶ್ವದಾದ್ಯಂತ ಓದುದು ಈ ಜಗತ್ತಿನ ಓಡವನ ಭಾರತ ದೇಶದ ಸಂವಿಧಾನ ಬರೆಯ ಏರ್ಕೇಟ B.R. ಅಂಬೇಡ್ಕರ್ ಬರೆಯ ಸಾಧ್ಯ ಉಂಟು ಇದು ನಮ್ಮ ಆತ ಈ ವೇದಿಕೆ ಮತ್ತು ಎಲ್ಲ ಒಂದು ಪಾಪದ ಒಂದು ರೈತಾಪಿ ಹೊರಗಡೆ ಹುಟ್ಟುದು ಪಕ್ಕ ಪಪ್ಪ ಅಮ್ಮ ಎಜುಕೇಶನ್ ಕೋರಿ ಏನು ಓದ್ಯ ಪಕ್ಕ ದಾದನ ಒಂದು ಸಮಾಜದ ಕಿಚ್ಚು ಎದುರು ಬಾಯ್ತಾ ನಿಗದಿತ ಶಕ್ತಿನ ಯಾ ನಂಬಿನ ದೈವ ದೇವರು ಕೋರಿಯದು ಅದಾದ್ರೆ ಮಾತೈನಿ ಕಾರ್ಯರೂಪ ಬರುವುದಾದ ಏರ ಕಾರಣ ಪಟ್ಟ ಅಂಬೇಡ್ಕರ್ ವಾದ ಇದು ಅಂಬೇಡ್ಕರ್ ಸಂವಿಧಾನ ಬರೆದ ಸಂತೋಷ ಪಡ್ಬೇಕು ಇನ್ನು ಒಂದು ದಾದ ಆದರ್ಶ ಉಂಟು ಅವು ಕೇವಲ ಖಾಲಿ ಫೋಟೋಗೋಸ್ಕರ ನಮ್ಮ ಒಂದಿನದ ನೆನಪುವರ ಬನ್ನಿ ದಿನನಿತ್ಯ ನಮ್ಮ ಜೀವನ ನೆನಪಂತ ಮಲ್ತಂದಾಟ ಪ್ರತಿಯವರಿಗೆ ಜವನಲ್ಲಿ ಎಷ್ಟು ಜನ ತೂಪೆ ಕಾರ್ಕಳದ ಪ್ರತಿಯೊಂದು ನಲ್ಲೂರು ಇಪ್ಪು ಬಜಗೋಳಿ ಇಪ್ಪು ಬಲ್ಮಾಣಿ ಇಪ್ಪು ನಕ್ರದಲ್ಪ ಇಪ್ಪು ಈ ಹೆಬ್ರಿದ ಎಂಕಲ್ ಅಲ್ಪ ಇಪ್ಪರ ಮುರಣ್ಣ ಒಂದು ಅಲ್ಪ ಬಾರಿಸೋದ ಕೊರಗಜ್ಜನ ದೇವಸ್ಥಾನ ಬಂತೇನೆ ಹೆಬ್ರಿಡ್ ಯಾಕೆ ಓದಿತ್ತೆ ಇತ್ತ ಅಲ್ಪಲ್ಲ ಪ್ರತಿಯೊಂದು ಮುಖರ್ಕೆನ ಕಾಲದ ಆಡಲ್ಲ ಯಾರು ಏತು ಕೊಟ್ಟು ಕಾಣಬಹುದು ಯಾಕಂದ್ರೆ ಸ್ವಲ್ಪ ಸಂತೋಷ ಆಗ್ಬಿಟ್ಟು ಹೋರ ಮಸ್ತ್ ಈಗ ಆತಿಥ್ಯ ನೀವು ಲೆಪ್ಪನು ನೀವು ಬರ ಮಾಡ್ಬೋದು ಅವನಿಗೆ ಆಯ್ತಾ ಒಂದು ಪಾಲ್ಗೆ ಬಂಡ ಕೊಡ್ಬೋದು ಆ ಬಂಡಗಳ ಇಟ್ಟು ಶಕ್ತಿ ಉಂಟು ಇಲ್ಲಿ ಆ ಪ್ರೀತಿ ಅದೇ ಫಲ ಬರ್ಬೋದು ದುಮ್ಮದ ನೆಟ್ಲ ಎಲ್ಲ ಈಟೆ ವಿನಂತಿ ನೀವು ಸಮಾಜದ ಪಿರವಂತರ ಬನ್ನಿ ಈಗ ದಾದ ಹಕ್ಕು ಬೋಡು ಅವೆ ನಾವು ಎದುರ್ಬೋದು ಕೇಂದ್ರ ಪೂರ್ಣ ವ್ಯವಸ್ಥೆ ಸರ್ಕಾರ ಕೊಡ್ತದೆ ಸರ್ಕಾರ ಬೋರ್ಡ್ ಶಕ್ತಿನ ಪೂರ್ಣ ರೀತಿಯಲ್ಲಿ ಕೊಡ್ತದೆ ಉಪಯೋಗಿಸುವ ನಿಗುಲು ಪಿರವರಿದಾಗ ಅವೆ ಪಿರವರಿ ಅಂದಾಗ ನಿಗುಲು ಎದುರು ಬಲೆ ಹಂತವಾದ 2 ದಾದ ಸಹಾಯ ಮಲ್ಪರಾಗ್ಬಿಟ್ಟು ನಿಗಲೊಟ್ಟು ಓರ್ ಮಾತು ಉಂಟೋಡು ಆ ಪ್ರತಿಯೊಂದು ಕ್ಷಣ ನಿಗಲೊಟ್ಟು ಉಲ್ಲ ನಿಗಲ ಜೋಕಲಿ ಗಂಟೆ ಎಜುಕೇಶನ್ ಕೊರ್ಲಿ ಮಾತ ಜವಲಿರಲ್ಲ ಬೆಂಪುರ ಹಂಚಿತೂಲಿ ಬೇರೆ ಹಂಚಲಿ ಇನ್ನು ಸಿವಿಲ್ ಕಾಂಟ್ರಾಕ್ಟ್ ಮಲ್ಪಡಲ್ಲ ನಿಗಲ ರಿಸರ್ವೇಶನ್ ಇದ್ದೇವೆ ಆ ಗುಡೋರಿನ ಹಕ್ಕವರ ಬಲ್ಲಿ ನಿಗಲಿನ ಖಾಲಿ ಉಪಯೋಗಿಸಲಕ್ಕೆ ಪರವಲ್ಲಿ ಗುಡೋರಿ ನಿಗುಲೇ ಮಲ್ಪಲಕ್ಕೆ ಕೊಡು ಆಯ್ತು ದಾದ ನಿಗಲಿಗೆ ಜೋಡಣೆ ಬೋಡು ಕಾರ್ಕಳ ತಾಲೂಕು ಪರ ಮೂಡುಬಿದ್ದಡಿ ಪರ ನಿಗಲು ಬಲ್ಲೆ ಆಯ್ತು ದಾದ 2 ದಾದ ಸಹಾಯ ಮಲ್ಪರಾಗ್ಬಿಡು ಇದ್ದಿದ್ದು ಯಾ ಖಂಡಿತ ನೇಪಾಳ ಮಲ್ಪೆ ದುಬೋದ ಇಚ್ಚಿನ ಪ್ರತಿಯೊಂದು ವರ್ಷದ ಜೋಕಿಲೆಗೋಸ್ಕರ ಒಂದು ಶಿಬಿರ ಮಲ್ಪುಲಿ ಮೋನಾಳಿಯವರು ನಚ್ಚಿನ
ಶ್ರೇಷ್ಠ ವ್ಯಕ್ತಿಗಳು ಅರಣ ಬರ್ತದ ಆಯ್ತು ಆತ ಏನ ಬೋರ್ಡ್ ಪಂಪಲೆ ನಿಗುಲ್ಲ ಎಜೆಂಟೆ ಶಾಲೆ ಸೇರೋರು ನಿಗಲ ಜೋಗ ಎಜುಕೇಶನ್ ಎಂದು ಬರ್ತದ ಮಾತ್ರ ಸಮಾಜ ಎದುರು ಹೋಗಲು ಸಾಧ್ಯ ನೆನಪಿದೆ ಇಡೀ ನಮ್ಮ ಸಭೆವಂತಿನ ಎಲ್ಲ ಎದುರು ಹೋಗಿಜ ಈ ಸಭೆಯ ಉದ್ದೇಶ ನನ್ನ 10 ವರ್ಷ ಮುಗಿದ ಬೇರೆ ಪರವಲ್ಲಿ 10 ವರ್ಷ ಮುಗಿದ ಎಲ್ಲ ಜೋಗ IAS ಆಫೀಸರ್ ಅವಳು IPS ಆಫೀಸರ್ ಅವಳು KS ಆಫೀಸರ್ ಅವಳು ಕೇವಲ ಇಂಜಿನಿಯರ್ ಡಾಕ್ಟರ್ ಮಾತ್ರ ಈ ಸಮಾಜ ಎದುರು ತುಂಬುತ್ತೆ ಇಲ್ಲಿ ತೂಲೆ ನಮ್ಮ ಬೋರ್ಡ್ ಮಿತ್ರ ಅವರು ಕಾರ್ಯ ಆಫೀಸರ್ ತೂಲೆ ನಮ್ಮನ್ನ ಏರಲ್ಲ ನಮ್ಮ ಕಾರ್ಕಳಾಡು ಉಪಯೋಗ ನಮ್ಮನ್ನ ಬೇಟೆ ನಿಗಲ ಸಮುದಾಯದ ಮಾತ್ರ ನಮ್ಮನ್ನ ಬೇಟೆ ಜೋಕಲ್ಲ ಏರ ಒಂದು ಗವರ್ನಮೆಂಟ್ ಜಾಬ್ ಏರ್ಲ ಇದ್ದೇವೆ ಈ ಸಮಾಜ ಎದುರುಬೋದು ದಾದಾನಂತ ಪರಡುದಂಡ ನಮ್ಮನ್ನ ಮುಂತ ಪರಿಸರದ ಬಗ್ಗೆ ವಿಷಯದ ಬಗ್ಗೆ ಮುಂತ ಒಂದು ಧಾರ್ಮಿಕದ ಬಗ್ಗೆ ಗೊತ್ತಿತ್ತು ಮಾತ್ರ ಸಾಧ್ಯ ಏನ ಮತ್ತು ನಮ್ಮ ರೂಲ್ ಅಂತ ನಮ್ಮ ದಾದ ಆಗಲ್ಲ ಅಡಿಯಾಳ ನಮ್ಮ ಇಪ್ಪೋಡು ಆಗೋದು ಅದಕ್ಕೆ ಮಾತ್ರ ವ್ಯತಿರಿಕ್ತವಾದ ನೀವು ಬಂದು ಅನಿಸಿದ ಎಡ್ಡೆ ಬೇಳೆ ಮಾಡ್ಬೋದು ಇದು ಭಾರಿ ಶೋಕದ ಕಾರ್ಯಕ್ರಮವನ್ನು ಮಾಡುವುದನ್ನು ಒಂದು ವ್ಯಾಪಾರ ಆವೃತ್ತ ಕಾರ್ಯಕ್ರಮ ಹಿರಿಯಾದ ತುಂಬ ದಿನ ಪಂಡೆ ಮಾತಾ ದೈವ ದೇವಸ್ಥಾನ ಆಂಜನೇಯ ದೇವಸ್ಥಾನ ಈಶ್ವರ ದೇವಸ್ಥಾನ ಮಾತಾ ಕಡಿಕ್ಲಬಹುದು ದೇವತೆ ಗಂಧಪ್ರಸಾದ ಕಾರ್ಯಕ್ರಮ ಶುರು ಮಾಡ್ತಾ ಎಡ್ಡೆ ವಿಚಾರ ತುಂಬ ದಿನ ಇಂಚಿನ ನಾಥ ಕಾರ್ಯಕ್ರಮ ಶಕ್ತಿ ಭಗವಂತ ನಿಗಲು ಮಾಡುವ ಪ್ರತಿಭೆ ಇಲ್ಲ ಯಾರು ಏಪಾಲ ನಿಗಲು ಡಿಪ್ಪೆ ನಿಗಲ ಆಶೀರ್ವಾದ ಏಪಾಲ ಇಪ್ಪಳ ಬಂದು ನಮ್ಮ ನಂಬಿನ ದೇವರಿಗೆ ಏಪಾಲ ಕರೆತಕ್ಕಂತೆ ನಮ್ಮ ಪಾತ್ರ ಮಾಡ್ತಾರೆ. ಜೈ ಹಿಂದ್. Thank you.
ಕೆಮ್ಮಳೆ ನಕರೆ ಶಿಲ್ಪ ಡಾಕ್ಟರ್ ಗೋಪಾಲ್ ಗುಡ್ಕಾರು ಕೆಮ್ಮಳೆ ನಕರೆ ಕಾರ್ಕಳ ಶ್ವೇತಾ ಜನಪದ ಸಂಘಟಕರೇ ಮಾನಸಿಕ ಮಕ್ಕಳ ಜೋರಾಯಿನ ಕೈಕಾಟಿದ ಹೊರಟು ಈ ಪುಟಾಣಿ ಜೋಕರಿಗೆ ಪ್ರೋತ್ಸಾಹ ಕೊಡಲೇಲ್ಲ ಮೊದಲೇ ಉಜ್ವಲ ಭವಿಷ್ಯದ ರೂಪಂಚಿನ ಈ ಜೋಕುನ ನನ್ನ ಭವಿಷ್ಯತ್ತಿಗೆ ಯಾವ ಮಕ್ಕಳ ಹಾರೈಕೆ ಬಿಟ್ಟು ಹಿರಿಯರನ್ನ ಕೈಗೂಡಿಗೆ ಮಕ್ಕಳಿಗೆ ಆಶೀರ್ವಾದ ಕೊಟ್ಟು ಎಲ್ಲಿಯ ಮಾನದಿಗೆ ಈ ಕೊಟ್ಟು ನಡೆಸುವುದು ನಮ್ಮ 2025ನೇ ಚಿಂತನ ಮಂಥನ ಸಭಾ ತರಗಡೆ ಈ ಜೋಕುಲಿಗೆ ಗೆಲ್ಲದ ಸಾಹಿತ್ಯಿಕ ಮಕ್ಕಳ ಹಾರೈಕೆ ಬಿಟ್ಟು ಹಿರಿಯರನ್ನ ಆಶೀರ್ವಾದ ಅಖಿಲ ವಸಂತ ಬಚ್ಪೆ ರೇಮಂದ ಇಲ್ಲದಿಗೆ ಅಖಿಲ ದೇಮಂತದೆ ಎಲ್ಲ ಜೋಕುಲ ಪುದರಿಗೆ SLC masih ini cuma pada pengguna jalan. ಜೋಕುಲಿಗೆ ಪ್ರೋತ್ಸಾಹ ಕೊಡಬೇಕಂತ ದೊಡ್ಡವರು ಎಲ್ಲಿಯ ಮಾನವಿಗೆ ಇದನ್ನ ಜೀವಮಾನ ಇಡೀ
ದಶರಥ ಚಕ್ರವರ್ತಿಗಳಿಗೆ ಮುದ್ದಿನ ಮಗನಾಗಿ ಕೌಸಲ್ಯ ಜಾತನಾಗಿ ಪ್ರಪಂಚದ ಬೆಳಕನ್ನು ಕಂಡವನು. ಎಳವೆಯಲ್ಲೇ ಬೇಕಾದಂತ ವಿದ್ಯೆಗಳನ್ನೆಲ್ಲ ಗುರುಮುಖೇನವಾಗಿ ಸಂಪಾದಿಸಿಕೊಂಡವರಿದ್ದೇವೆ. ಗುರುಗಳ ಪಾತ್ರಕ್ಕೆ ಯೋಗ್ಯರಾದವರೇ ನಾವು ಸತ್ಯ. ಹಾಗೆಂದು ದೃಢರಾದಂತಹ ಆ ದಾನವರನ್ನು ತರೆಯುವಂತಹ ಉದ್ದೇಶದಿಂದ ಘೋರವಾದಂತಹ ಕಾನನವನ್ನೇ ಸೇರಿ ತಾಟಕಿ ಮೊದಲಾದವರನ್ನೇ ವಧಿಸಿದವರೇ ಇದ್ದೇವೆ ಬಾಲ್ಯದಲ್ಲಿ. ಅನುಜ, ಬರುತ್ತಾ ನಾವು ಸೇರಿಕೊಂಡದ್ದು ಜನಕನ ಆಲಯ. ಜನಕ ಮಹಾರಾಜನಿಗೆ ಮಗಳಾಗಿ ಹುಟ್ಟಿಕೊಂಡವಳು ಸೀತಾದೇವಿ. ಶಿವಧನುಸ್ಸನ್ನು ಎದೆಗೇರಿಸುವುದರ ಮೂಲಕ ಅವನನ್ನು ವರಿಸಿದವನೇನು ಸತ್ಯ. ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನಮ್ಮ ಜೀವನದಲ್ಲಿ ಒಮ್ಮಿಂದ ಮೇಲೆ ಬಿರುಗಾಳಿ ಎದ್ದಂತಾಯಿತಲ್ಲ ನೋಡು. ಜೀವನ ಎನ್ನುವುದು ಅನಂತ ತಿರುವುಗಳಾಗರವೇನು ಸತ್ಯ. ಕಷ್ಟ ಬರ್ತದೆ, ಅದರ ಹಿಂದೆ ಸುಖವೂ ಇರ್ತದೆ. ಹಾಗೆಂದು ಮಾನವರಾದಂತಹ ನಾವು ಮಾನವ ಧರ್ಮಕ್ಕನುಗುಣವಾಗಿಯೇ ಜೀವನವನ್ನು ಮಾಡಬೇಕಾದ ನಮ್ಮ ಧರ್ಮ. ಏನು ಮಾಡೋಣ? ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ನನ್ನ ಜೀವನದಲ್ಲಿ ಒದಗಿತ್ತು. ಕಾರಣ, ಅಮ್ಮನಿಗೆ ಕೊಟ್ಟಂತಹ ವಚನ ತಂದೆಯವರು. ರಾಮನಿಗೆ ಕಾನನವಾಸ, ಭರತನಿಗೆ ಪಟ್ಟಾಭಿಷೇಕ. ತಂದೆ ತಾಯಿಗಳ ಮಾತನ್ನು ಈಡೇರಿಸಿಕೊಡಬೇಕಾದ್ದು ಆದರ್ಶ ಮಗನಾದವನ ಧರ್ಮ ಅನ್ನುವುದನ್ನು ಚೆನ್ನಾಗಿ ಅರಿತಂತಹ ರಾಮ ನನ್ನ ಜೀವನದ ಆದರ್ಶ ಅಭಿಯಾನವನ್ನು ಚೆನ್ನಾಗಿ ರೂಪಿಸಿಕೊಂಡವನೇ ಇದ್ದೇನೆ. ಅವರ ಮಾತನ್ನು ನಡೆಸುವುದಕ್ಕಾಗಿ ವನಾಗಮನಂತ ಮುಖ ಮಾಡಿದರೆ ನಾನು ಬರ್ತೇನೆ ಸ್ವಾಮಿ ಅಂತ ಸೀತೆಯಾಡಿದೆ. ಬಹಳಷ್ಟು ಮಾತುಗಳನ್ನಾಡಿದೆ. ಆದರೆ ಒಲ್ಲೆ ಎನ್ನುವಂತಹ ಆಕೆಯನ್ನು ನನ್ನ ಜೊತೆಗೂಡಿಸಿಕೊಂಡು ಸಾಗಬೇಕೆನ್ನುವ ಹಾಗೆ ಮುಂದಡಿ ಇಡುವಂತಹ ವೇಳೆ
ನೀನು ಬಂದೆ ತಮ್ಮ. ಸದಾ ನಿನ್ನ ಚರಣ ಸೇವೆಯನ್ನು ಮಾಡುತ್ತಾ ನನ್ನ ಜೀವನವನ್ನು ಸಾಗಿಸ್ತೇನೆ. ತಂದೆ ತಾಯಿಗಳ ಸೇವೆ ಹೇಗೋ ಹಾಗೆ ಅಣ್ಣ ಅತ್ತಿಗೆ ಸೇವೆಯನ್ನು ಮಾಡ್ತೇನೆ ಅಂತ ನೀನು ಆಡಿದವನೇನು ಸತ್ಯ. ಒಂದು ವೇಳೆ ನಿನ್ನ ಮಾತಿಗೆ ಇಲ್ಲ ಸಲ್ಲ ಅಂತ ಹೇಳಿದ್ರೆ ನಿನ್ನ ಮನಸ್ಸಿಗದೆಷ್ಟು ನೋವಾಗುತ್ತದೆ ಎನ್ನುವುದು ಚೆನ್ನಾಗಿ ಅರ್ಥವಿಸಿಕೊಂಡವನೇ. ನಾವು ಮುಂದೆ ಏನು ಎನ್ನುವ ಆಡಿದಾಗ ಸುಗ್ರೀವನೇ ಮಾತಾಡಿದ್ದಾನೆ, ತನ್ನ ಸಮೂಹವನ್ನೆಲ್ಲ ಒಟ್ಟುಗೂಡಿಸಿದ್ದಾನೆ. ಕಂಡೆಯ ಅದೇ ಕಪಿ ಸಮೂಹವೆಲ್ಲ ಇವತ್ತಿನ ದಿವಸ ಬಹಳಷ್ಟು ಸಂತೋಷದಿಂದ ಇದ್ದಾರೆ. ಯಾಕೆ? ಆ ಕಪಿ ಸೇನೆಯಲ್ಲಿ ಒಟ್ಟುಗೂಡಿಸಿ ಶರದಿಗೆ ಸೇತುವೆಯನ್ನೇ ಬಲಿದು ಲಂಕಾಪುರವನ್ನು ಸೇರಿಕೊಂಡವರು ಸತ್ಯ. ಬಹು ದಿವಸಗಳ ಯುದ್ಧಗಳೇ ನಡೆದು ಹೋಯಿತು, ಆದರೆ ರಾವಣನ ವಧೆಯಾದ್ದಿಲ್ಲ. ಅವನ ವಧೆ ಮುಖ್ಯವಾದುದಲ್ಲ. ಈ ಲಂಕಾನಗರಿಯಲ್ಲಿ ಅದೆಷ್ಟೋ ದುಷ್ಟ ದಾನವರೇ ಇದ್ದಾರೆ, ಅಂತಹವರನ್ನು ಮಟ್ಟ ಹಾಕುವುದೇ ಒಂದು ಉದ್ದೇಶ. ಆ ಬಗ್ಗೆ ನಾನು ಆಲೋಚಿಸುವುದಲ್ಲ. ನಮ್ಮ ಕಪಿ ಸೇನೆಯ ಬಗ್ಗೆ ಕಾಣಬೇಕು ಅಂತಿದ್ರೆ, ಆಡಬೇಕು ಅಂತಿದ್ರೆ ಮೂಗಿನ ಮೇಲೆ ಕಂಡೆಯ ಒಬ್ಬರು ಇಬ್ಬರು ಅಲ್ಲ, ಸಹಸ್ರಾರು ಮಂದಿ ಕಪಿಗಣನವೆಲ್ಲ ಒಟ್ಟುಗೂಡಿದೆ. ಅವರು ಪಟ್ಟಂತಹ ಶ್ರಮವೆಷ್ಟು. ಒಂದು ಹೊತ್ತಿನ ಊಟವನ್ನು ಮಾಡದೆ, ನೀರನ್ನು ಸೇವಿಸದೆ ಸದಾ ರಾಮ ಸೇವೆಗಾಗಿ ನಾವು ಸಿದ್ಧರಿದ್ದೇವೆ ಎನ್ನುವುದನ್ನು ತೋರ್ಪಡಿಸಿಕೊಂಡವರೇನು ಸತ್ಯ. ಹೌದು, ಅಂದಿನಿಂದ ಇಂದಿನವರೆಗೆ ನನ್ನ ಸೇವೆಯನ್ನೇ ಮಾಡುತ್ತಾ ಸೀತಾನ್ವೇಷಣೆಯಲ್ಲಿ ತೊಡಗಿಸಿಕೊಂಡವರು ಬಹಳಷ್ಟು ದಣಿದಿದ್ದಾರೆ ಎನ್ನುವುದು ಅವರನ್ನು ಕಾಣುವಾಗ ಅರ್ಥವಾಯಿತು. ಹೌದು, ಆದರೆ ನಮ್ಮ ಎದುರಾಗಿ ಬಂದವರದೆಷ್ಟೋ ಬಲಿಷ್ಠ ಶಾಲಿಗಳೇ ಆಗುವುದಲ್ಲ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಇದು ಇಲ್ಲಿಗೆ ಮುಗಿದದ್ದಲ್ಲ, ಮುಂದೆಯೂ ದಾನವರಿದ್ದಾರೆ ಎನ್ನುವುದು ಸತ್ಯವಾಯಿತು. ಆದ್ದರಿಂದ ಅವರನ್ನು ಗೆಲ್ಲುವಂತಹ ಬಗೆ ಹೇಗೆ ಅಂತ ನಾವು ಆಲೋಚನೆ ಮಾಡಬೇಕಲ್ಲ.
ಆ ಇಂದ್ರಾಣಿಯನ್ನು ಕೊಂದು ಕಳೆದವನು ನಾನಿದ್ದೇನೆ. ಇಂದು ನಿಮ್ಮ ಬಾಳಿಗೆ ಚಿಂತೆ ಒದಗಿ ಬಂದಿದ್ದು ಹೌದಂತಾದ್ರೆ ನಾನು ಪರಿಹರಿಸ್ತೇನೆ, ಬಿಡುತ್ತಿದ್ದೆ. ನಿನ್ನ ಮನದ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಯಿತು. ಜೀವನದಲ್ಲಿ ರಾಮನತೆಯ ಸೇವೆಯನ್ನು ಹಾಗೆ ನನ್ನ ಶರಣನಾಗಿ ಬಂದವ ನೀನು ವಿಭೀಷಣ. ಸದಾಕಾಲ ನಮಗೆ ಬೇಕಾದ ಹಾಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಾ ದಾನವನ ಇರವನ್ನು ತೋರಿಪಡಿಸಿಕೊಡುತ್ತಾ ಇದ್ದವರು ನೀವು. ಹಾಗೆಂದು ಇವತ್ತಿನ ಮಾತನಾಡುತ್ತಾ ಇದ್ದಂಥ ವೇಳೆ ಕಾಲ ವಿರಮಿಸಿದ್ದಲ್ಲ, ನಾಳೆ ಬಗೆಗಾಗಿ ಕಾದು ನೋಡೋಣ. ಯುದ್ಧವನ್ನು ಮಾಡ್ತಾ ಇದ್ದೇನೆ. ಹಾಗಂತ ಈ ರಥವನ್ನು ನೋಡಿದ್ರೆ ಇದು ಯಾರದ್ದು? ಮಾತಾಯಿ ತಾನೆ ರಥದ ಸಾರಥಿ. ಇದು ರಥ ಯುದ್ಧ ರಥ. ಹಾಗಾಗಿ ಹೇಳ್ತಾ ಇದ್ದೇನೆ, ಮೊದಲಾಗಿ ನಿನ್ನನ್ನು ಕಂಡೇನು, ಆಮೇಲೆ ಇದನ್ನು. ಬಂದಂತಹ ರಥವನ್ನು ಗಮನಿಸಿದವನೇ ಸುರಪ್ಪನ ಕಳುಹಿಸಿಕೊಟ್ಟದ್ದು ಚೆನ್ನಾಗಿ ಅರ್ಥರಿಸಿಕೊಂಡೆಯಲ್ಲ. ಕಾರಣ ಇಷ್ಟೇ, ಸಾರಥಿಯನ್ನು ಕಂಡದ್ದು ಈ ರಥದ ಪರಿಚಯ ಇದ್ದ ಕಾರಣದಿಂದ ರಥವನ್ನು ಕಳುಹಿಸಿದ ಕಾರಣಕ್ಕೆ ನನ್ನನ್ನು ಗೆದ್ದು ಅವನನ್ನು ನೋಡಿಕೊಳ್ಳುತ್ತೇನೆ ಎನ್ನುವ ಹಾಗೆ ಆಡಿದೆಯಲ್ಲ. ಅವನನ್ನು ಗೆದ್ದು ನೋಡು, ಅಲ್ಲ ಮತ್ತೆ ನನ್ನನ್ನು ಗೆದ್ದು ನೋಡು. ಆದ್ದರಿಂದ ಹೇಳ್ತಾ ಇದ್ದೇನೆ, ಇನ್ನು ತನಕ ನಡೆದಂತಹ ಸಂಗ್ರಾಮದಲ್ಲಿ ಜಯಶ್ರೀ ಎನ್ನುವುದು ನಮ್ಮ ಪಾಲಿಗಾಗಿದೆ. ಇನ್ನು ಮುಂದೆ ನಮ್ಮದಿರುವಂತಹ ಭರವಸೆಯು ಯಕ್ಷಗಾನ ಮತ್ತು ನಚಿನ ಮಾತ್ರ ಕೆಲವರಿಗೆ ಮನೆಯಲ್ಲಿಲ್ಲ. ಇವಜ್ಜಿ ಚಿತ್ರಮಂಥನ ಕಾರ್ಯಕ್ರಮ ಮತ್ತು ನಚಿನ ಮಾನವಿಗೆ ಬಂದಿದ್ದಾರೆ. ಶ್ರೀಯುತ ಕೇರಳದ ನಿಕಟಗೂ ಅಧ್ಯಕ್ಷರೇ ಶ್ರೀಯುತ ಶ್ರೀಯುತ ಚಕ್ರು ಪ್ರತಿಜಿ ಮಾತ ಯಕ್ಷಗಾನ ಕಲಾವಿದರಿಗೆ ಮಾತರಿಗಳ ಮಾನವಿಗೆ ಹೊರಟು ಮಕ್ಕಳು ಹಂಚಿನಿ. ಶ್ರೀಯುತ ಸುಖೇಶ್ ಶೆಟ್ಟರು ಕೇಮಾರು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಕೊಟ್ಟುದು ವೇದಿಕೆ ಮಾತಾಡಿದ್ದಾರೆ.
ಶಿಕ್ಷಕರ ಕಲಾವಿದರಿಗೆ ಮಾನವಿಗೆ ವಿಶೇಷವಾಗಿ ಕೊಟ್ಟರು ಗಣಪದ ವಿನಂತಿ ಮತ್ತೊಂದಲ್ಲ ಬೆಂಗಳೂರು ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಗುರುವಿಂದ ಬಂಧುಗಳು, ಗುರುವಿಂದ ಧನ್ಯವಾದಗಳು. ಗುರುವಿಂದ ಇರುವುದು ಪುಣ್ಯವಂತರಿಗೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ. ಆತ್ಮೀಯರೇ, ಅನಾದಿ ಕಾಲದಿಂದಲೂ ತನ್ನದೇ ಸಂಸ್ಕೃತಿ, ಸಂಪ್ರದಾಯ, ಜೀವನ ಪದ್ಧತಿಗಳ ಮೂಲಕ ಈ ನೆಲದಲ್ಲಿ ಚಾಪನ್ನ ಮೂಡಿಸಿರುವ ಮುಗೇರ ಸಮುದಾಯವು ವಿದ್ಯೆಯನ್ನು ಕಲಿತು ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ದಾರಿಯ ಮೆರೆಯುತ್ತಾ ಇರುವ ಶಿಕ್ಷಕರು ಬಹುಸಂಖ್ಯೆಯಲ್ಲಿ ನಮ್ಮ ಸಮುದಾಯದಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಮತಿ ಮಮತಾ ಸದಾಶಿವ ಕೂಲೂರು 5,000 ರೂಪಾಯಿ ಬೇರೆಲ್ಲ ಒಂದು ವ್ಯಕ್ತಿ ಎಂಬುದು ಈ ಒಂದು ಶೈಕ್ಷಣಿಕ ವರ್ಷದ ಧನ ಸಹಾಯ ಕೇಳಿಲ್ಲ. ಮತ್ತೊಂದು ಮಿತ್ರಚಾವಡಿಗೆ ಕೃಷ್ಣ ಪ್ರದರ್ಶನ ಇಬ್ಬುಮುಗೇನ ಶಿಕ್ಷಕರ ಕ್ರಿಸ್ಟಿಗೆ PU ಕಾಲೇಜ್ ಕಾರ್ಯಕ್ರಮ ಅಂಜನಿ ಶುದ್ಧ ಮನೀಶ್ ಮೂಲ್ಕಿ ಶುದ್ಧ ದೇವದಾಸ್ ಕೆರಮನೆ SVT ವನಿತಾ ಕಾಲೇಜ್ ಕರ್ಕಳ ಶುದ್ಧ ವಿಷ್ಣು ಪ್ರಸಾದ್ ಕೊಡಬೆಳ್ಳೆ ಉಡುಪಿ ವಿಜಯ್ ಹೊಸಮಾರ ಉದಯ್ ಕುಮಾರ್ ಶಿರ್ವ ಶುದ್ಧ ಆಯಿಲಪ್ಪ HM ಪದವಿ ಬದೇರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳ್ಳಾರಿ ಶುದ್ಧ ಕುಶಲಪ್ಪ MBA MCom PhD ಅಸಿಸ್ಟೆಂಟ್ ಪ್ರೊಫೆಸರ್ ಗವರ್ನಮೆಂಟ್ ವಿದ್ಯಾ ಶಿಕ್ಷಕರೇ ನೀರು ಮಾರ್ಗ ಶುದ್ಧ ಸುಧೀರ್ ಕುಕ್ಕುಂದೂರು MSc ಕುಮಾರಿ ಸ್ವಾತಿ ಉಡುಮಾರನಾಡು ಶಿಕ್ಷಕರ ಗವರ್ನಮೆಂಟ್ ಪ್ರೈಮರಿ ಸ್ಕೂಲ್ ಕರಿಯಂಗಳಿ ಉಡುವಾಯಿ ಭವ್ಯಶ್ರೀ PM ಚಿತ್ರಾಕ್ಷಿ ಹೈಯರ್ ಪ್ರೈಮರಿ ಸ್ಕೂಲ್ ಬಳ್ಳಾರಿ ಸುಶೀಲಾ ಕೃಷ್ಣಕಾವರು ವೀರಭದ್ರ ವಿಶಾಲ ಕಾಟಿಪಳ್ಳ ಸುಜಾತ ಗೌಡ ದೇವತೆ ನವರ ಟೀಚರ್ಸ್ ಗಮನದ ವರ್ಗಕ್ಕೆ ವೇದಿಕೆಯ ಮಾನವಿಗೆ ನೇತೃತ್ವ ಕೊಡಬೇಡ ವಿನಂತಿ ಮೊದಲ ನನ್ನದ ಕಟ್ಟಿಟ್ಟು ಗಮನದ ಒಂಚೂರು ಉಂಟನೆ ಅವೇಂದು ಜೋಕಲ್ನ ಶಿಕ್ಷಣ ಪ್ರಮುಖ ನೆಚ್ಚಿನ ಗುರುವರಿಯರ ನಕಲಿಗೆ ಎಲ್ಲೆ ತಮ್ಮನದ ಕಾರ್ಯಕ್ರಮ ಈ ಪೊರ್ತು ನಡೆದಲ್ಲ ಸೈಂಟ್ ಇಗ್ನೇಷಿಯಸ್ ಶಾಲೆ ಪಾಲಕ ಕುಮಾರಿ ಸುರೇಖಾ ಕೆಮಾರು ಚೇತನ ಶಾಲೆ ಮಾಡಿದ್ರೆ ಶ್ರೀಮತಿ ಮಮತಾ ಸಂತೋಷ್ ಕುನರೂರು ಶಿಕ್ಷಕರಿಗೆ ವಿನಂತಿ ಮತ್ತೊಂದಲ್ಲ ಎರಡಲ್ಲ ಇದು ಲೆಪ್ಪರ ಪುನರ್ ಬಾಕಿ ಉಳಿದಿದ್ದೀರಿ ಹೇಮಂತನಿಗೆ ವೇದಿಕೆ ಮಧ್ಯದ ಮಂಚಿನ ಗೌರವದ ಮಾನನಿಗೆ ಎದ್ದು ನೋಡಿಕೊಂಡು ವಿನಂತಿ ಮತ್ತೊಂದಲ್ಲ ಉಪಯುಕ್ತವಾದಿತ್ತಿದೆ ಇಬ್ಬರು ನಿಖಿಲಿಗೆ ಚಿಂತನ ಮಂಥನ ಕಾರ್ಯಕ್ರಮ ಎಲ್ಲ ಮಾಧ್ಯಮ ಜೋರಾಯಿನ ಕಾಟಿನ ಮುಖಾಂತರ ಶುದ್ಧ ನರೇಂದ್ರ SI ಗುರಿಕಾರರು ಪಣಬೂರು ಅಚ್ಯುತಪೇಟೆ CCB ಎಲ್ಲ ವೇದಿಕೆ ಕೊಡುವ ವಿನಂತಿ ಮತ್ತೊಂದಲ್ಲ SI ನರೇಂದ್ರ ಸರ್ನ ಪರವಾದ ಏರಣ್ಣ ಇಂಗ್ಲೆಂಡ್ ವೇದಿಕೆ ಕೈಲಾಂತದ ವೇದಿಕೆ ಕೊಡುವ ವಿನಂತಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ವಸಂತಿ ಬೋಳಾರ ಅಂಜನಿ ಸುಜಾತ ಬೋಳಾರ ಅಂಜನಿ ವಾತ್ಸಲ್ಯವಾಗದೆ ಇಹ ಕೃಪಾ ದೃಷ್ಟಿಸೇವಿ ದಾನ ಮಾಡದೆ ಗುಂಧರ್ ಮಾಡಿದ್ದೆ ದ ಆಯಿ ಗುಂಧರ್ ಮಾಡಿದ್ದೆ
गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
ಒಂದನೇದು ನನ್ನದು ಉಜ್ವಲ ಭವಿಷ್ಯ ಏನ ಆವಡ ಪಂಪಿನ ಹಾರೈಕೆದಕ್ಕೂ ಹಿರಿಯರನ್ನ ಆಶೀರ್ವಾದದ ಎರಡನೇದು ಏಪಲ ಇಪ್ಪಡ ಪಂಪಿನ ಆಶಯ ದೊಡ್ಡದು ಒಬ್ಬ ಕೆಲಸ ಕಾರ್ಯಗಳು ಮಾತ್ರ ಪುಟಾಣಿ ಜೋಗಳು ಏನಾದ್ರು ನಿಮಗೆ ವೇದಿಕೆ ಬರ್ತದೆ ಕುರುಪಣಂಚಿನ ಮಾನಾದಿಗೆ ನನಗೆ ಗೆದ್ದೋಡು ಪಣದ ವಿನಂತಿ ಮಾಡ್ತದಲ್ಲ ಈ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮದ ಪಾಲ್ಪಡದ ಪುಟಾಣಿ ಜೋಗಳು ಮಾತ್ರ ಇಲ್ಲ ವೇದಿಕೆ ಮಾಸ್ಟರ್
ಇತರ ಕಾಲ ಜನ ಜೋಕ್ಲಿಗೆ ಎಟ್ಟೆ ಅಕ್ಕನ ನಿಕ್ಕಿದೆ ಎಟ್ಟೆ ಅಕ್ಕನ ಎಟ್ಟೆ ಜೋಕ್ ಹುಟ್ಟಿದೆ ನಮ್ಮ ಸಮಾಜದ ದೌರ್ಭಾಗ್ಯ ಬರ ನಿನ್ನ ಅಮ್ಮ ಇದ್ದರಿಂದ ಏನು ಖುಷಿ ಪಡುತ್ತಿಲ್ಲ ವಿಶೇಷ ಅಭಿನಂದನೆ ಸಲ್ಲಿಸುವುದಿಲ್ಲ. ನಮ್ಮ ಈ ಸಾಮಾನ ನಮಸ್ಕಾರ ಮುಜೇರ ಬಂದರು ಬೊಕ್ಕ ಶ್ರೀ ಬ್ರಹ್ಮ ಮುಜೇರ ಮಾಂಕರ ದೇವಸ್ಥಾನ ಸೈನಿಕರು ಇಲ್ಲಿ ಮೂರು ಬಿದ್ದಿರುವ ಜೈನ ಕಾಷ್ಟ ಪುಣ್ಯದ ಮಣ್ಣು ನಡೆಸಿನ ಈ ಸಮಾರಂಭ ಬರೀ ಕೊಳ್ಳಕಂಡು ಹುಲ್ಲೆಕಾಡೆ ಈ ಭಾಗದ ಶಾಸಕರಿಗೆ ಸನ್ಮಾನ್ಯ ಉಮರ್ ಏಕವಟ್ಟೆಯವರನ್ನ ಅಮೃತ ರಾಷ್ಟ್ರ ನಮ್ಮ ಮಾತಿನ ನಾಯಕರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀಯುತ ಸತೀಶ್ ಕುಂಪಲ ವೈದ್ಯರು ಬೆಳಗ್ಗೆ ಆತ್ಮೀಯ ಸ್ವಾಗತ ಅಂತ ಧೈರ್ಯ ವೇದಿಕೆಗೆ ಕನ್ನೆಗಳು ಒಂದು ವಿನಂತಿ ಮೂಲ ಸಂಘಟನೆಗೆ ಕರೆದು ವೇದಿಕೆಗೆ ನಿತಂಬರು ಬಂದು ವಿನಂತಿ ಮಾಡ್ತಾರೆ. ಹೊರಕೈ ಚಪ್ಪಲಿ ಹೇಳಿ ಸತೀಶ್ ಕುಂಪಲ ಮೇಲೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ಒಂದು ಸಮಾನ ನಮಸ್ಕಾರ ಮುಖೇನ ಬಂದರು ಬಕ್ರ ನಿರೂಪಣೆ ಮತ್ತು ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಬಗ್ಗೆ ಪ್ರತಿಯೊಂದು ವಿಭಾಗಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಯೋಜನೆ ಮಾಡುತ್ತದೆ. ಎಡ್ಡೆ ರೀತಿಯ ಸೊರತ ಆ ಒಂದು ಪೊರುಳನ್ನು ಕೊಳಂಬ ಮಲ್ಕರಂಜಿನ ಶ್ರೀ ಅಶೋಕನ್ನೇ ಧೈರ್ಯ ವೇದಿಕೆ ಬರಲು ಮೇರೆಗೆ ಜೋರಾದ ಈ ಕಾರ್ಯಕ್ರಮದ ನಿರಂತರವಾಗಿ ಛಾಯಾಗ್ರಹಣ ಮಾಡ್ತಿರೋದು ನಮ್ಮ ಸಮುದಾಯದ ಮುಗೇಲ ಚಾನಲ್ ಬರೀ ಕೊಡಬೇಕಾದ ಸಂದೇಶವನ್ನು ನಮ್ಮ ಮಾತೆಗೆ ಕೊಡ್ಕೊಂಡಿನ ಮುಗೇಲ ಚಾನಲ್ ಅವರ ಕೈಟಪಡೆ ತೋರಾದಕ್ಕೂ ನಮ್ಮ ಪ್ರತಿಭಾವಂತ ಯುವಕರು ನಮ್ಮ ಸಮುದಾಯ ಈ ಯುವಕರ ಮಾತ್ರ ಬೆಳೆದರು ಮಾತ್ರ ಆಳುವರು ಮಾತ್ರ ಬಿಡಲು ಪಡೆಯುವರು ಮಲ್ಲ ಮತ್ತು ಕೀರ್ತಿ ಪಡೆಯುವ ಸದಾಶಯದ ಹುಟ್ಟಿ ದೇವಸ್ಥಾನದ ಆಶ್ರಯ ನಡೆದ ಸಮಾನ ಮನಸ್ಕ ಹುಗೇರ ಸಮುದಾಯದ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸುವ
ಮಧ್ಯಾಹ್ನ ಉಂಟು ಗ್ರಾಮನ ಉಮೇಶನ ಮಸ್ತ್ ಜನದ ಪರಿಚಯ ಉಂಟು. ನಾನು ಬೇಗ ಬರಲಿತ್ತು ನಿಜವಾದ ಅದು ಬಂದ ಈ ಪೂರ್ತಿ ಕರೆನ 2-3 ದಿನ ಟಾಯಿನಂಚಿನ ಅವಾಗದ ಮತ್ತು ನಂಚಿನ ಅನಿವಾರ್ಯ ಪರಿಸ್ಥಿತಿ ಬೇರೆ ಬೇರೆ ಕಾರ್ಯಕ್ರಮದ ಜಾತ್ರೆ ಇಷ್ಟೇ ಬರ್ತೀನಿ. ಹಿಂಗಿದೆ ಬರ್ತಿದ ಇವಾಗ ಅರ್ಧ ಗಂಟೆಗೆ ಆಕ್ಟ್ ಮಂತನ ಪೊನ್ನನ ನೇಣು ತೂದಾನಾಗ ನಿಜವಾದ ಅರ್ಧ ಗಂಟೆಗೆ ಆ ನಮೂನೆದ ಒಂದು ಆಕ್ಟ್ ಬಾರಿ ಶೋಕ್ ಮಲ್ದ ಅಲ್ಕೊಂಡು ಅಂಚನೆ ಎಡ್ಡೆ ನಮ್ಮ ಮಾತಾಡಲು ಒಪ್ಪುದು ಮಾತಾ ಸಮುದಾಯ ಮಾತಾ ವರ್ಗದ ಜನತೆಗೆಲ್ಲ ಅಟ್ಲನೇ ಟ್ಯಾಲೆಂಟ್ ಒಪ್ಪುದು ಬೊಕ್ಕ ನಮ್ಮ ಸಮುದಾಯದ ಮಧ್ಯೆ ಇಂಥ ದಿನಗಳಲ್ಲಿ ಮತ್ತೆ ಗಟ್ಟಿ ಅಪ್ಪನ ಅವಶ್ಯಕತೆ ಉಂಟು. ನಾನು ಬಿಜೆಪಿಯ ಜಿಲ್ಲಾಧ್ಯಕ್ಷ ಏನಿಲ್ಲ ನನ್ನ ಆಲೋಚನೆಯಲ್ಲಿ ಕೂಡ ಹಿಂದುಳಿದ ವರ್ಗದ ಕ್ರಿಸ್ತ ವರ್ಗದ ಜನಗಳ ಬಗ್ಗೆ ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ತಾನೆ. ಯಾಕಂದ್ರೆ ಹೆಂಗೆ ಸಮಾಜದಲ್ಲಿ ಆರ್ಥಿಕವಾದ ಸಾಮಾಜಿಕವಾದ ಪಿರವರಿಂದ ದಾದ ಆತ್ಮವಂತನ ಮಸ್ತು ಸಂಗತಿಗಳನ್ನು ತೆರೆಯುವಂಚಿನ ಪ್ರಯತ್ನ ಮಾಡ್ತಾನೆ. ಅಂಚಿನ ಸಂದರ್ಭ ಏನಿ ಮುಗೇರ ಸಮುದಾಯದ ಮಾತರೆಲ್ಲ ಒಂದೇ ದಿಕ್ಕಿಗೆ ಸೇರಿಸೋದು ನಮ್ಮ ಜೋಕುಲಪ್ಪನ ಅಂಚಿನ ಪ್ರತಿಭೆನೆ ಅಖಿಲಪ್ಪನ ಪ್ರತಿಭೆನ ಅನಾವರಣ ಮಲ್ಪರಿಗೆ ಅವಕಾಶ ಕೊಡುವ ಮುಖಾಂತರ ಸಮಾಜನ ಗಟ್ಟಿ ಮಾಡುವ ಮುಖಾಂತರ ಶೈಕ್ಷಣಿಕವಾದ ರಾಜಕೀಯವಾದ ಸಾಂಸ್ಕೃತಿಕವಾದ ಸಮಾಜದ ನಮಗೆ ಗಟ್ಟಿಯಾಗುವುದು ನಮ್ಮ ಗಟ್ಟಿಯನ್ನ ದಾದ ಹಾಕಲು ಗಟ್ಟಿ ಹಾಕಲಿಕ್ಕೆ ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಲ್ಕೊಡುವಂತ ಮಸ್ತ್ ಚಿಂತನ ಮಂತನ ಕಾಂಗ್ರೆಸ್ ಇತ್ತಮುತ್ತ ಮಸ್ತ್ ಕೆಲಸ ಕಾರ್ಯ ಮಲ್ಕೊಡುತ್ತಾರೆ. ಹೆಂಗಿದ್ರೆ ಇನ್ನೀತ ಈ ಒಂದು ಸಭಾಂಗಣ ನಡೆಸುವಂತಹ ಚಿಂತನ ಮಂಥನದ ಕಾರಣಕ್ಕೋಸ್ಕರ ದುಮ್ಮದ ದಿನಗಳಲ್ಲಿ ಮೊಗೇರ ಸಮುದಾಯದ ಮಾತಾ ಜೋಕಲೆಗೆ ವಿಶೇಷವಾದ ಮಲ್ಲ ಪ್ರೇರಣೆ ದಿಕ್ಕಿನ ಕೆಲಸ ಮತ್ತು ಆತನ ಈ ಸಂದರ್ಭ ಪನೊಂದು ನಮ್ಮ ಸಮುದಾಯಕ್ಕೆ ಖಂಡಿತ ಎಡ್ಡೆ ಹಾಕೊಂಡು ಪನೊಂದು ಈ ಸಂದರ್ಭ ಶುಭ ಹಾರೈಸದೆ ಎನ್ನ ಪಾತ್ರ ಅಂತಾರೆ. ಭಾರತ್ ಮಾತಾ ಕಿ ಜೈ. ಈ ಮಕ್ಕಳ ಕೊಂಡ ಬೆಂಬಲದ ಮಾತಾ ಕೂಟುಕಟ್ಟದ ಸದಸ್ಯರನ್ನ ವೇದಿಕೆಗಳು ಅಭಿನಂದನೆಗಳು. ನನಾಂತರಗಳನ್ನ ಈ ಒಗ್ಗಟ್ಟದ ಸೇವೆ ನಮ್ಮ ಕೂಡುಗಟ್ಟಡಿ ಇಪ್ಪಡ ಮಕ್ಕಳ ಹಾರೈಕೆ ದೊಡ್ಡಗೂ ಅಭಿನಂದನೆಗಳು. ಮಾತೆರೆಗಳ ವ್ಯವಸ್ಥೆ ಕೊಲ್ಲ ರೀತಿಯಲ್ಲಿ ಮಕ್ಕಳ ವಿಶೇಷವಾದ ನಮ್ಮ ಸತ್ಯಲು ನನಾದ ಈ ಸೇವೆ ಕೊಟ್ಟು ನಂಚಿನ ಭಾಗ್ಯನು ಕರಡೆ ನನಾದ ನಮ್ಮ ಕುಲಬಾಂಧವರನ್ನ ಕೂಡುಗಟ್ಟಿ ನೋಡಪ್ಪ ನಂಚಿನ ನಿಗಲ್ನ ಸೇವೆಯನ್ನು ಸ್ಮರಣ ಮತ್ತೊಂದು ಇನ್ನು ಏರ್ಲ ಒನಸ ಸ್ವಲ್ಪ ವೈರಿತ ಚುಟಿ ಬಯಸಿಗೆ ಮಕ್ಕಳ ಪಾತ್ರ ಬೈದಿದೆ ಕೊಲ್ಲ ರೀತಿ ಮುಲ್ಪದ ವ್ಯವಸ್ಥೆನೆ ಪೂರ ವೇದಿಕೆ ಸೆಟ್ಟಿಂಗ್ ಇನಿ ಕಾಂಡ ಹೆಣ್ಣುಮಾರೆ ಹೊರಮ ಗಂಟೆ ಮುಟ್ಟಲ್ಲ ಸ್ವಲ್ಪ ಹುತ್ತದು ಆ ಜವಾಬ್ದಾರಿಗಳನ್ನು ತೆಗೆದು ನಗಲಿ ಏರಾಡಿ ಮಾತನಾಡಿದ ಕೂಡುಗಟ್ಟದಾಗಲೇ ಒಂದು ವಿಶೇಷವಾದ ಅಭಿನಂದನೆ ಸಲ್ಲಿಸೋದಲ್ಲ ಮುಲ್ಪದ ಒಂದು ಅಲ್ಪ ಅಭಿನಂದನಾ ಕಾರ್ಯಕ್ರಮ ಅದಕ್ಕೂ ಪೂರ ವ್ಯವಸ್ಥೆನ ಅಚ್ಚುಕಟ್ಟು ರೀತಿಯ ಮಂತ್ರಿ ಮಂಡ ಅವು ಏರಾಡಿ ಮಾತನಾಡಿದ ಕೂಡುಗಟ್ಟದ 10 ಸಂಸ್ಥೆರೆ ಯಶಸ್ಸು ಮಕ್ಕಳ ಕಾರಣಕ್ಕೆ ವಿಶೇಷವಾದ ಈ ಕೊಡ್ತದ ಅಭಿನಂದನೆ ಸಲ್ಲಿಸೋದಲ್ಲ ಅನಾಥರಿಗಳ ಸೇವೆ ಎಡೆಕೊಡು ಅವಳ ಪಂಪಿನ ಹಾರೈಕೆ ದೊಡ್ಡ ವಿಶೇಷವಾದ ಈ ಕಾರ್ಯಕ್ರಮ ಇಡೀ ಜಿಲ್ಲೆ ಆದಿಪ್ಪು ರಾಜ್ಯ ಆದಿಪ್ಪು ಪ್ರಸಾರ ಮುಖಾಂತರ ಪ್ರಸಾರ ಆಗೋದನ್ನು ಮಕ್ಕಳು ವಿಶೇಷವಾದ ಕಾಂಡಿಡೇಟ್ ಮುಟ್ಟಲ್ಲ ಈ ಗೌರವಕ್ಕೆ ಮಾಡಿದ ವಿನಂತಿ ಮಾಡೋದಲ್ಲ. ವಿಶೇಷವಾದ ಕಾರ್ಯಕ್ರಮ ನಿರೂಪಣೆ ಮತ್ತು ನಂಚಿನ ಶಶಿಕಲಾ ಟೀಚರ್ ಮೇರೆಗಳ ವಿಶೇಷವಾದ ಅಭಿನಂದನೆ ಸಲ್ಲಿಸೋದಲ್ಲ ಇರಲ ಇತ್ತಂದ್ರೆ ನೇಮಂದು ವೇದಿಕೆ ಬರಡು ಮಾಡಿದ ವಿನಂತಿ ಮಾಡೋದಲ್ಲ. ಸಾಂಸ್ಕೃತಿಕ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದಕ ನೆಚ್ಚಿನ ಸುಧಾಕರ್ ಮಾಸ್ಟರ್ ಕೆಮಾರದ ಮೇರೆಗಳ ವಿಶೇಷವಾದ ಕೊಟ್ಟು ಅಭಿನಂದನೆ ಸಲ್ಲಿಸೋದಲ್ಲ. ಅಂಚನೆ ಮುಲ್ಪ ಈ ಕಾರ್ಯಕ್ರಮ ಆವಡ್ತಿರಿಟ್ಟ ಇನಿ ಎದುರು ಬರದಿಗಳು
ಇಬ್ಬರು ಅಭಿನಂದನೆ ಸಲ್ಲಿಸುವುದಿಲ್ಲ ಎರಡಲ ಕುದುರೆ ಬಾಕಿ ಆದಿಪ್ಪು ತತ್ತದೆ ಕುದುರೆ ಅನಂದಿಪ್ಪು ನಿಖಲ ಈ ಸೇವೆಯನ್ನು ಎಂಗಳು ಇಬ್ಬರು ಸ್ಮರಣೆ ಮತ್ತೊಂದಿಲ್ಲ ಅಂಜರಿ ನಿಖಲ ಈ ಸಹಕಾರ ನನಲಾತಿ ಇಪ್ಪಡೆ ಪಂಕನ ಹರಕೆ ದೊಡ್ಡಗು ವಿಶೇಷವಾದ ಪ್ರತಿ ತಪ್ಪ ಒಂದು ಇವೊಂಜಿ ಕೂಟು ಕಟ್ಟು ದೊಡ್ಡಗು ಇನಿ ರಾಮಸೇರ ಬೊಕ್ಕ ಶೇಖರಣ್ಣೆ ಒಟ್ಟುಗು ಒಂದು ತ್ರಿಮೂರ್ತಿಲಾದ ಮಕ್ಕಳು ಇವೊಂಜಿ ಜವಾಬ್ದಾರಿಕೆ ಮತ್ತೊಂದು ವೈದ್ಯನಗಳೇ ಇನಿ ಸುಧೀರಣ್ಣೆ ಇನಿ ಶೇಖರಣ್ಣೆ ಇನಿ ರಾಮಸೇರ ಆದಿಪ್ಪು ಅಗ್ಲೊಟ್ಟುಗು ಮಹಾತಿರ್ಲ ಪತ್ತಿತ್ತಿನ ಮೊತ್ತಿಗೆ ಪಾವಿತ್ತಿನ ಇನಿ ಭಾರಿ ರೀತಿಯ ಚಿಂತನ ಮಂಥನ ಕಾರ್ಯಕ್ರಮ ಯಶಸ್ವಿ ಅವರ ಒಂಜಿ ಮೊಗಲ ಜವಾಬ್ದಾರಿಕೆ ಒಡ್ಡು ಪಂಪಿನ ಅರೆಗದೊಡ್ಡು ಅಂಜನಿ ಕಾರ್ಲ ತಾಲೂಕದ ಮೊಗೇರ ಸಂಘದ ಅಧ್ಯಕ್ಷರೇ ಅಶೋಕ್ ಕಣ್ಣಿ ಇರುವತ್ತೂರು ಮೇಲಿನ ಪಾತ್ರ ಬಹುಮುಖ್ಯವಾದದ್ದು ಹೊರಾಣಿ ಬೊಕ್ಕ ಈ ಕಾರ್ಯಕ್ರಮದ ಯಶಸ್ಸಿಗೆ ಒರಿ ಟಿಗೆಲಾದ ಉತ್ಸವನಾರೆ ವಿಶೇಷವಾದ ಗೋಪಾಲಕೃಷ್ಣ ಪುನರೂರು ಬೇರೆ ಕೀಲು ಕುದುರೆ ತಂಡದ ಜವಾಬ್ದಾರಿಗಿಂತ ತಂದು ಆಯ್ತು ವ್ಯವಸ್ಥೆ ಮತ್ತು ಕೊಡ್ತಾರೆ ವಿಶೇಷವಾದ ಅಭಿನಂದನೆ ಶಾಲದ ವ್ಯವಸ್ಥೆ ಸ್ವಲ್ಪ 100 ಶಾಲದ ವ್ಯವಸ್ಥೆ ಮತ್ತು ಕೊಡ್ತಾರೆ ಶ್ರೀ ಬ್ರಹ್ಮಮಂಗೇರ ಮಕ್ಕಳ ದೇವಸ್ಥಾನ ಮಂತದೆ ನಿಖಿಲ ವೇದಿಕೆಯ ಮಾತಾಡಬೇಕಾಗುತ್ತದೆ ಕುಟುಂಬದ ಗೌರವದ ಮಾನಿಗೆ ಮಾನದಿಗೆ ಗೆದ್ದವರು ಮಾಡಿದ್ವಿ ಕಾಣುತ್ತೆ ಮತ್ತೊಂದಲ್ಲ ಉಪಹಾರದ ವ್ಯವಸ್ಥೆ ಮತ್ತು ಕೊಡ್ತಾರೆ ಶ್ರೀ ಬ್ರಹ್ಮಮಂಗೇರ ಮಕ್ಕಳ ದೇವಸ್ಥಾನ ಕಾಟಿಪಳ್ಳ ಸೆಕೆಂಡ್ ಬ್ಲಾಕ್ ಮೊಗಲ ನೆಮ್ಮದಿದೆ ನಿಖಿಲ ವೇದಿಕೆ ಉಪಹಾರದ ವ್ಯವಸ್ಥೆ ಶ್ರೀ ಬ್ರಹ್ಮಮಂಗೇರ ಮಕ್ಕಳ ದೇವಸ್ಥಾನ ಕಾಟಿಪಳ್ಳ ಸೆಕೆಂಡ್ ಬ್ಲಾಕ್ ನಿಖಿಲ ವೇದಿಕೆ ಬರ್ತದೆ ಬರಡು ಪಡೆದ ವಿನಂತಿ ಮತ್ತೊಂದಲ್ಲ ಅಂಜನಿ ತರಕಾರದ ವ್ಯವಸ್ಥೆ ಮತ್ತು ಕೊಡ್ತಾರೆ ಏತ ಕಾರ್ಯಕ್ರಮ ನಡಪಡಿದರೆ ನಮ್ಮೆಲ್ಲ ಮಟ್ಟದ ಸಹಾಯ ಮಾತಾಡ ಕೊಡ್ತೀರಿ ಮೊದಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸುವುದಿಲ್ಲ ಆ ತಂಡದ ಮಾತ ಕೊಡುಗಟ್ಟದ ಮಾತ ಹೊಂದಲಿಲ್ಲ ವಿಶೇಷವಾದ ಅಭಿನಂದನೆ ಸಲ್ಲಿಸುವುದಿಲ್ಲ ಶ್ರೀ ಬ್ರಹ್ಮಮಂಗೇರ ಮಕ್ಕಳ ದೇವಸ್ಥಾನ ಕಡೆಕಾರು ವರ್ಣ ಬೆಟ್ಟದಲ್ಲಿ ವಿನಂತಿ ಮಾತಾಡೋಣ ವಿಶೇಷವಾದ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಮತ್ತು ನಮ್ಮ ಮಾದರಿಗಳ ಮಾತ ಕೊಡುಗಟ್ಟದಾಗೆಲ್ಲ ಜವನ ಎಲ್ಲ ಒಬ್ಬ ಕೋಡಿಟ್ಟು ದುಃಖ ಇನಿ ಶೇಖರಣ್ಣ ಮಧ್ಯಸ್ಥಿರ ಜವಾಬ್ದಾರಿಕೆ ಇನಿ ರಾಮಣ್ಣನ ನೇತೃತ್ವ ಇನಿ ಸುಧೀರಣ್ಣ ಸಮುದಾಯದ ಕೂಟು ಕಟ್ಟಿದ ಕಾರ್ಯಕ್ರಮ ನಾಟಕ ಪ್ರದರ್ಶನ ನನಗೆ ವಿಶೇಷವಾದ ಆ ಕಲಾಮಾತೆ ಶಾರದಿನ ಅನುಗ್ರಹ ಏಪಲ ಇಪ್ಪಡೆ ನನಾತೆ ಮೇಲಿನ ಉಜ್ವಲ ಭವಿಷ್ಯ ಇಪ್ಪಡೆ ಪಂಪಿನ ಮನೆಗೆ ದೊಡ್ಡ ನನಗೆ ಅಭಿನಂದನೆ ವಂದನೆಗಳಿಸ್ತಾರೆ ನಮ್ಮ ಸಮಾಜದ ಒಂದು ಕಾರ್ಯ ಮಾಡ್ಕೊಡು ಅಂಡ ಉರಿ ಇರುವುದು ಸಾಧ್ಯನೇ ನಮ್ಮ ಅನುಭವ ಬಂದ್ಕೊಂಡು ಮಿತ್ತಿಡುತ್ತಿನಗಳು ಏತು ಬೇಲೆ ಮಲ್ತಿರನಲ್ಲ ಅತ್ಯಂತ ಗ್ರಾಮೀಣ ಪ್ರದೇಶ ಇಡುತ್ತದೆ ಉಲಾಯಿ ಇಡುತ್ತಿನಕಲು ಒಂಜಿ ಕಟ್ಟ ಕಡೆದ ವ್ಯಕ್ತಿಲ ಏಪ ಮುಟ್ಟ ಒಂಜಿ ಕಾರ್ಯಗೂ ಕೈಪಾಡು ಜನ ಆನಿ ಮುಟ್ಟಗೂ ಆ ಕಾರ್ಯಲ ಗೆಂದದ ಜಯ ಯಾರ ಸಾಧ್ಯ ಇಜ್ಜಿನ ಪಂಪಿನ ಎಂಗಲ ಅನುಭವ ಇನ್ನು ನಮ್ಮ ಈ ವ್ಯವಸ್ಥೆ ದೇವಸ್ಥಾನದ ಒಂದು ವ್ಯವಸ್ಥೆ ಆವೇನು ಪತ್ತೊಂದು ನಮ್ಮ ಇನ್ನು ಬಿದೆಡ್ನೆ ಹತ್ರ ಆ ಕಲಕ್ಕೆ ಸೇರಿದಿನ ಆಯೆ ತೀರ ಬಡವೆನ್ನಲ್ಲ ಆಯನ ₹1 ಪಣವು ಇನಿ ಬೂರ್ಲು ಒಂಜಿ ಬೆಗರ್ದ ಬೊಟ್ಟ ಇನಿ ಬೂರ್ಲು ಆ ₹1 ಪಣವುದ ಬಕ ಒಂಜಿ ಬೊಟ್ಟ ಬೆಗರ್ದ ಪಲೋಡ್ದ ಹತ್ರ ಇನಿ ಇಡೀ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆನಂದ ಬರ್ಪಿನ ಒಂಜಿ ನಂಬಿಕೆ ಅಂಕಲ್ನ ದಾದ ಆನಂದ ಬರ್ಪಿನ ಎಲ್ಲೆರ್ದು ಬಕ್ಕ ನಮಕ್ ಬರ್ಪಿನ ಫೀಡ್ಬ್ಯಾಕ್ಗಳು ದಾದ ಬರ್ಪುಂಡು ಅವೆಂತ ಮಿತ್ತುಂಡು ಅಣ್ಣ ನಮ್ಮ ಇತ್ತೆ ಮುಟ್ಟ ತೂಪಿನತ ಒಂಜಿ ಯೋಚನೆ ದಾದ ಅಂದಾಜಿದಾದ ಒಂದು ಕೆನ್ನಡ್ದಂಡ ಕಾರ್ಯಕ್ರಮ ಸ್ವಲ್ಪ % ನಮ್ಮ ಸಕ್ಸಸ್ ಆತ ಅಂತ ಅವು 100% ಉಂಡ ಗೊತ್ತಿಜ್ಜಿ ಅಥವಾ 75%ಗೆಲ್ಲ ಬರ್ಪುಂಡ ಜನರು ಗೊತ್ತಿಜ್ಜಿ ಅಂಡ ನೆಟ್ ಈ ಕಾರ್ಯವನ್ನು ಸಾಧನೆ ಮಲ್ಪರೆ ನಮ್ಮ ಪಿರೋಡು ಯಾನು ಆಯನ್ನೇ ಮೇನಕಲ್ಲ ಏನೆಲ್ಲ ಪುದಾರ್ ಪಂಪುಜಿ ಏನೆಲ್ಲ ಪುದಾರ್ ಪಣ ಸಾಧ್ಯ ಇಜ್ಜಿ ಈ ಕಾರ್ಯಗೂ ಏರಾಯಿನ ಒಂಜಿ ಬೊಟ್ಟ ಬೇಗರ್ಸಿ ಜಪಡದೇನ ₹1 ಪಣವನ್ನು ಪಾಡ್ದೇನ ಆಯಗೆ ನಮ್ಮ ಕುಲ ದೈವಲು ಖಂಡಿತವಾದಿಲ್ಲ ಆ ಬೇಗರದ ಫಲನು ಒಂಜಿ ದಿನದ ಮಟ್ಟಗಳಾಕ ಹೊರತೊನ್ನಕ್ಲತ್ತೆ ಈ ನೀಡಿದ ಎಲ್ಲೆಗೆ ನಿಖಲ್ನ ಬೇಗರದ ಫಲ ಖಂಡಿತವಾದಿಲ್ಲ ನಿಖಲೆ ತಿಕ್ಕೊಂಡು ನಿಖಲ ಜೋಕುಲೆಗೆ ನಿಖಲ ಬಡದಿ ಜೋಕುಲೆಗೆ ನಿಖಲ ಸಂಸಾರಗೂ ಅತನ ಮೆಗ್ದಿ ಫಲಿನಗಳು ಅಪ್ಪೆಮ್ಮಲು ಮಾತೇರೆಗಳ ನಮ್ಮ ದೈವಲು ಖಂಡಿತವಾದರೆ ಎಡ್ಡೆ ಮಲ್ಪ ಬಂದಿನ ಮಲ್ಲ ನಂಬಿಕೆಯನ್ನ
ಈ ಕಾರ್ಯದ ಯಶಸ್ವಿಗೆ ಏರು ಮಾತ ನಿಕ್ಕಲು ಮಾತ ಸೇರ್ತೀನಿ ಮುಳುತ್ತಿನಕಲು ಮಾತ್ರ ಕೆಲವು ಜನ ದೂರದ ಜೊತೆ ಬಿದಾಡ್ಬೋದು ಆತಂಡು ಆಕಲ್ನ ದೂರದ ಸಾಧಿ ಬಂದು ಅಣ್ಣ ನಮ್ಮ ಈ ತಿತ್ತಿನಕಲು ಮಾತೆಲ್ಲ ನಮ್ಮ ಈ ಕಾರ್ಯಕ್ಕೂ ಜಯ ಆಯರ ಬೆಗರು ಬೆಂತ ನಿಕ್ಲಿಗೆ ಮಾತೇರಲ್ಲ 10 ಬಿರಿಯಲು ಶರಣು ಮಲ್ತಂದು ಒಂದನೇ ಮಲ್ತಂದಿಲ್ಲ ನನ್ನ ದುಂಬಾಗ ಇಂಚಿನ ಸಮಾಜದ ಹೂವಾಂಡಲ ಕಾರ್ಯ ನಡಪುಣಂದಾಂಡ ನಿಕಲ್ನ ಮಾತೇರ್ನಲ್ಲ ಒಂದೇ ರೀತಿಯ ಸಹಕಾರನು ನಟ್ಟುವೆ ಏನೊಂದು ಪಾತ್ರ ಬಂದಿತ್ತೆ ಎನ್ನ ಪ್ರಕಾಶನ ನಡ ಬಾಕಿದಕ್ಕಲ್ಲ ಈ ಕಾರ್ಯಕ್ರಮ ಮಿನಿ ಸೋತುಂದಂಡ ಈ ಕಾರ್ಯಕ್ರಮ ಮಿನಿ ಫೇಲ್ ಆಂದಂಡ ಈ ಕಾರ್ಯಕ್ರಮ ದಾಲ ಫಲದಂತಿಲ್ಲ ಕಾಣಂದಂಡ ಐಕ ಕಾರಣ ಯಾನು ವರಿ ಸೋತುಂದಂಡ ಯಾನು ವರಿ ಕೋಡೆಲ ಬಂತೆ ಗೆಂದಂಡ ಇಡೀ ಸಮಾಜ ನನ್ನ ಇನಿ ಗೆಂದದುಂಡು ಅಂಚೆ ನನ್ನ ಒಂದು ಜಯ ನಮ್ಮ ಮಾತ ಇಡೀ ಸಮಾಜದ ಕನ್ನ ಮಾತೆಲ್ಲ ಖುಷಿಟ ಈ ಜಾಗರದ ಅಗಪುಗ ನನ್ನ ದುಂಬದ ಕಾರ್ಯಗೂ ದಾದಾಂಡ್ಲ ಇತ್ತು ನನ್ನ ಅಣಿಯಾಕ ಪಂಪಿ ನಡೆಗೆ ನಿಕ್ಲಿಗೆ ಮಾತೇರ ಇರ್ಲ ಧನ್ಯವಾದ ಸಮರ್ಪಣೆ ಮಾಡ್ತಂದ್ರೆ ದಾದಾಂಡ್ಲ ಇತ್ತು ನಮ್ಮ ದಾದಾಂಡ ಒಂದು ಮಾತಾರ ಬನ್ನು ಅದೇ ಹೇಗನ್ನಾಗ ನಮ್ಮ ಸುರುಮೂರ್ತ ಮಂತಿನ ಚಿತ್ತಿನ ಕಾರ್ಯ ಇಂಚಿನಕ್ಕೆ ಎಂದಾಗ ಚಿಂತನ ಮಂತನ ದೈವಾರಾಧನೆ ನೆಲೆಕ್ಕೆ ನಮ್ಮ ಜತ್ತೀನಿ ಇಡೀ ಅಂಚೆಕ್ಕೆ ಎನ್ನಗ ಚಿಂತನ ಮಂತನದ ಉದಾಹರಣೆ ಶಿಕ್ಷಣ ಗೊಜ್ಜಿ ಮಾತರವಾಯಿನ ಅಂಚಿತ್ತಿನ ಒಂಜಿ ಸ್ಥಾನನು ಕೊರ್ದು ಐಟು ಮಾತ ಏರು ಮಾತ ಬೇಲೆ ಬೆಂದಾನ ಮಾತ ಮಲ್ತೇರ ಅಕ್ಲಿನ ಮಾತ ನಮ್ಮ ಶಿಕ್ಷಣದ ಒಂಜಿ ಮೂಲ ಒಂದೇ ಉದ್ದೇಶ ಇಂಚಿನ ಕನ್ನಡದ ಒಂಜಿ ಉದ್ದೇಟಿತ್ತಿನ ಹತ್ರ ಆ ಕನ್ನಡ ಭವನೋಡೆ ಮಾತ ಶಿಕ್ಷಕ ವೃಂದಗೂ ಅಂಚನೆ ಕಲ್ಪನಂಚಿತ್ತಿನ ಜೋಕಲೆಗೆ ಮಾತ ನಮ್ಮನ ಈ ಸಾನ್ನಿಧ್ಯೋಡು ಐಕ್ಯಮೂರ್ತಿನಂಚಿತ್ತಿನ ಅಗಲಗಲೆಯನ್ನು ಗೌರವಿಸ್ತಿನ ಸ್ಥಾನಮಾನ ಜೀವನ ಬತ್ತಿನಂಚಿತ್ತಿನ ನಡೆ ಬಣ್ಣಗೊಂದು ಕನ್ನಡ ಭವನ ಅಂಚನೆ ನನ್ನ ಮಿತ್ತಿಗಳ ಇಂಚಿತ್ತಿನ ಕಾರ್ಯಗಳು ಮಾತ ಮಲ್ಪುನೆಗೆ ಮಾತ ಎಂಕುಲು ರಾಮನಡಪ್ಪ ಬೆರಿಕ್ ಬೆಂಬಲ ಆದುಲ್ಲ ಬನೊಂದು ಮಾತೆರ ಪರ್ವದ ಮಾತೆರೆಗಳ ನಮ್ಮ ನಮ್ಮಿನಂಚಿತ್ತಿನ ಕುಲದೇವಿ ಬೇರೆ ಬಲ್ಲಾಲ ಇಡಮೂರ ಮೈಕರ್ಲು ಸರ್ವಶಕ್ತಿಲು ಅಂಚನೆ ಈ ನಡೆಟಾಯಿನಂಚಿತ್ತಿನ ಮಾಗಡೆ ಸೋಮನಾಥ ದೇವಿರು ಅಂಚನೆ ಅಪ್ಪೆಮ್ಮಮ್ಮಾಯಿ ಅಂಚನೆ ವೆಂಕಟರಮಣ ದೇವಿರು ಅಂಚನೆ ಹನುಮಂತ ದೇವಿರು ಅವತ್ತ ಒಂದು ವಿಶೇಷವಾದ ನಮ್ಮ ಕುಲದೇವಿಯರ ಸಾನ್ನಿಧ್ಯೋಡು ಪ್ರಥಮದ ಪ್ರಾರ್ಥನೆ ಮತ್ತೊಂದು ಜತ್ತಿನ ಕಾರ್ಯ ಯಶಸ್ವಿ ಆದ ಬೈದನು ಅಂಚೆ ನನ್ನ ಮಿತ್ತುಗಳ ನಮ್ಮ ಜಪ್ಪುನ ಚಿತ್ತನ ಕರ್ತವ್ಯದ ಬರಿ ಇತ್ತು ನನ್ನ ಜಪ್ಪುನ ಬರಿ ನಮಡ ಮಿತಪವನ ಬರಿ ದೇವಿಯರ ದೈವಳ್ಳ ಬರಿ ಲೆಕ್ಕ ಐಟಪ್ಪ ನರಮನಿನ ಬೆಗರದ ಬೆಂಬಲ ಲೆಕ್ಕ ಮಾತೆಯರ ಬೆಂಬಲ ಇತ್ತೊಂದು ನನ್ನ ದುಮ್ಮುಗಾಪಿನ ಕಾರ್ಯ ಎಡ್ಡ ರೀತಿಯಲ್ಲಿ ನಡೆದು ಬರದು ದೇವಿಯರ ದೈವಣ್ಣನ ಮಾರಿಕೆ ಥ್ಯಾಂಕ್ ಯು ಮಾತೆರೆಗಳ ಜೋರಲ್ಲಿ ಒಂದು ತಾಟಿ ಬಿಡ್ಲತ್ತಿದ